ಒಂದೇ ವಾರದಲ್ಲಿ 86 ಕೋವಿಡ್ ಪ್ರಕರಣ ಪತ್ತೆಯಾದ ಕಾರಣ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ ಅನ್ನು ಕಂಟೈನ್ಮೆಂಟ್ ವಲಯವೆಂದು ಉಡುಪಿ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಮಾರ್ಚ್ 11 ಮತ್ತು 17ರ ನಡುವೆ 86 ಕೋವಿಡ್-19 ಪ್ರಕರಣಗಳು ಕ್ಯಾಂಪಸ್ನಲ್ಲಿ ದಾಖಲಾದ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮಾರ್ಚ್ 17ರಂದು ಉಡುಪಿ ಜಿಲ್ಲೆಯಲ್ಲಿ 33 ಕೊರೋನಾ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದ್ದು, ಅದರಲ್ಲಿ ಮಣಿಪಾಲದ ಎಂಐಟಿಯಲ್ಲಿ 27 ಪ್ರಕರಣ ಪತ್ತೆಯಾಗಿವೆ. ಹೊರ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು, ಪ್ರಾಥಮಿಕ ಸಂಪರ್ಕಿತರಲ್ಲೂ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಸಾರ್ವಜನಿಕರಿಗೆ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಂಐಟಿ ಕ್ಯಾಂಪಸ್ ಸುತ್ತ ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಲಾಗಿದೆ. ಹೀಗೆಂದು ಉಡುಪಿ ಡಿಎಚ್ಒ ಡಾಕ್ಟರ್ ಸುಧೀರ್ ಚಂದ್ರ ಸೂಡ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಈಗ 4 ದಿನದಿಂದ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡುವಾಗ ಎಸ್ಪೆಷಲಿ ಮಣಿಪಾಲದ MIT ಕ್ಯಾಂಪಸ್ಸಲ್ಲಿ ಸುಮಾರು 95 ಕೇಸ್ಗಳು, ಅಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಪಾಸಿಟಿವ್ ಕೇಸ್ಗಳು ಸೇರಿ ಒಟ್ಟು 95 ಕೇಸ್ಗಳು 4 ದಿನದಿಂದ ವರದಿಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು MIT ಕಾಂಪ್ಲೆಕ್ಸನ್ನು ಕ್ಯಾಂಪಸ್ಸನ್ನು ಮಾನ್ಯ ಜಿಲ್ಲಾಧಿಕಾರಿ ಅವರ ನಿರ್ದೇಶನದಂತೆ ಅದನ್ನು ನಿನ್ನೆ ಕಂಟೈನ್ಮೆಂಟ್ ಝೋನ್ ಆಗಿ ಡಿಕ್ಲೇರ್ ಮಾಡಿದ್ದೇವೆ. ಸೊ ಆ ಕಂಟೈನ್ಮೆಂಟ್ ಝೋನ್ನಲ್ಲಿ ಯಾರೂ ಮೂವ್ಮೆಂಟ್ ಆಗೋಂಗಿಲ್ಲ. ಮತ್ತು ಅಲ್ಲಿರುವ ವಿದ್ಯಾರ್ಥಿಗಳೇನಿದ್ದಾರೆ, MIT ಕ್ಯಾಂಪಸ್ಸಲ್ಲಿರುವ ವಿದ್ಯಾರ್ಥಿಗಳು, ಅವರಿಗೆಲ್ಲರಿಗೂ ನಾವು ಟೆಸ್ಟ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇನ್ನು 4-5 ದಿನದಲ್ಲಿ ಅವರಿಗೆಲ್ಲರೂ ಟೆಸ್ಟ್ ಮಾಡುವ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ. ಇನ್ನು ಜಿಲ್ಲೆಯ ಹೆಚ್ಚಿನ ಇದು ನೋಡುವಾಗ ಉಡುಪಿ ತಾಲೂಕಲ್ಲಿ ಜಾಸ್ತಿ, ಅರ್ಬನ್ ಇದರಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೀಗ ನಮ್ಮ ಜಿಲ್ಲೆ ಜನರಲ್ಲಿ ಒಂದು ಮನವಿ ಏನಂದರೆ,